ಫೆಬ್ರವರಿ 1ರಂದು ನಡೆಯಲಿರುವ 43ನೇ ಇಂಡಿಯನ್ ಕೋಸ್ಟ್ ಗಾರ್ಡ್ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಕೋಸ್ಟ್ ಗಾರ್ಡ್ ವತಿಯಿಂದ ಮಂಗಳೂರಿನ ಇಂಡಿಯಾನಾ ಆಸ್ಪತ್ರೆ ಮತ್ತು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಸಹಯೋಗದಲ್ಲಿ ಪಣಂಬೂರಿನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಪಣಂಬೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೋಸ್ಟ್ ಗಾರ್ಡ್ನ ಕಮಾಂಡೆಂಟ್ ಎಸ್ ದಾಸಿಲಾ ಅವರು ಸ್ವತಃ ರಕ್ತದಾನ ಮಾಡುವ ಮೂಲಕ ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನ ನೀಡಿದ್ರು. ಈ ವೇಳೆ ಮಾತನಾಡಿದ ದಾಸಿಲಾ ಅವರು ರಕ್ತದಾನ ಒಂದು ಶ್ರೇಷ್ಠ ದಾನ, ಇದಕ್ಕೆ ಸರಿಸಾಟಿಯಾದ ದಾನ ಮತ್ತೊಂದಿಲ್ಲ. ರಕ್ತದಾನ ಮಾಡುವುದರಿಂದ ಯಾರಿಗೂ ತೊಂದರೆಯಾಗುವುದಿಲ್ಲ. ರಕ್ತದಾನ ಎಂದ್ರೆ ಅದು ಒಂದು ಜೀವವನ್ನ ಉಳಿಸುವ ಪ್ರಕ್ರಿಯೆ ಎಂದು ಹೇಳಿದ್ರು. आप मुझे खून दो, मैं आपको जीवन दान दूंगा. That should be the mantra. You know, ब्लड डोनेशन जो है, रक्तदान जो है, ये बड़ा मतलब प्योर चीज है. क्योंकि जब आप कपड़े दान देते हैं तो फटे पुराने भी देते हैं, या जो आपको टाइट हो गए या लूज हो गए वगैरह वो देते हैं. इवन जब हम पैसा भी देते हैं, वो पैसा आपके पास सरप्लस होता है, और वो पैसा इट मे नॉट बी गुड मनी, इट मे बी बैड मनी, बट जो ब्लड आप जो देते हैं वो प्योर होता है. उसके जब उसको पूरी चेकिंग हो जाती है उसके बाद ही आप देते हैं. कन्यादान के बाद सबसे बड़ा दान अगर जो है वो है रक्त, क्योंकि रक्तदान ऐसी चीज है, ब्लड कैन नॉट मैन्युफैक्चर, ये बनता नहीं है. अगर हम एक किसी को ब्लड देते हैं वो 7 लोगों के काम आ सकता है. प्लेटलेट्स, आरबीसीज, प्लाज्मा. ಕೋಸ್ಟ್ ಗಾರ್ಡ್ನ ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್ ಕೆವಿ ಹರೀಶ್, ಇಂಡಿಯಾನಾ ಹಾಸ್ಪಿಟಲ್ ಮತ್ತು ಹಾರ್ಟ್ ಇನ್ಸ್ಟಿಟ್ಯೂಟ್ನ ಕಾರ್ಪೊರೇಟ್ ಬಿಸಿನೆಸ್ ಮ್ಯಾನೇಜರ್ಗಳಾದ ಡಾಕ್ಟರ್ ಸೌಮ್ಯ ರಾವ್ ಮತ್ತು ನಾಗಾರ್ಜುನ, ಇಂಡಿಯನ್ ರೆಡ್ ಕ್ರಾಸ್ನ ಸಿಎ ಶಾಂತರಾಮ್ ಶೆಟ್ಟಿ ಮತ್ತು ಎಡ್ವರ್ಡ್, ಕರ್ನಾಟಕ ಕೋಸ್ಟ್ ಗಾರ್ಡ್ನ ಉಪ ಕಮಾಂಡೆಂಟ್ ದೀಪಿಕಾ ಧಿಮನ್, ಆರ್ಮಿ ರಿಕ್ರೂಟ್ಮೆಂಟ್ ಆಫೀಸರ್ ಕರ್ನಲ್ ರಾಜ್ ಮನ್ನರ್ ಸಹಿತ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಕ್ತದಾನ ಶಿಬಿರಕ್ಕೆ ಎಲ್ಲರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಕೋಸ್ಟ್ ಗಾರ್ಡ್ ಅಧಿಕಾರಿಗಳ ಜೊತೆಗೆ ಸಿವಿಲ್ ಸಿಬ್ಬಂದಿ, ಕೋಸ್ಟ್ ಗಾರ್ಡ್ ವೇವ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಸ್ಥಳೀಯರು ಅಧಿಕ ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡ್ರು. ಫೆಬ್ರವರಿ 1ರಂದು ನಡೆಯಲಿರುವ ಕೋಸ್ಟ್ ಗಾರ್ಡ್ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರದ ಜೊತೆಗೆ ಬೀಚ್ ಕ್ಲೀನಿಂಗ್, ಡ್ರಾಯಿಂಗ್ ಸ್ಪರ್ಧೆ, ಸ್ಥಳೀಯ ಶಾಲೆ, ಪಿಯು ಕಾಲೇಜುಗಳಲ್ಲಿ ಉಪನ್ಯಾಸ, ಪಣಂಬೂರು ಬೀಚ್ನಲ್ಲಿ ಕ್ರೀಡಾ ಚಟುವಟಿಕೆಗಳು, ಸಮೂಹ ಸಂವಹನ ಕಾರ್ಯಕ್ರಮ ಇತ್ಯಾದಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.